ರೋಟರಿ ಮಂಗಳೂರು ಸೆಂಟ್ರಲ್ ಆಶ್ರಯದಲ್ಲಿ ರೋಟರಿ ಜ್ಞಾನ ಮಾಹಿತಿ ಮತ್ತು ಜಾಗೃತಿ ಅಭಿಯಾನದ ಅಂಗವಾಗಿ ರೋಟರಿ ಜಿಲ್ಲಾ ಮಟ್ಟದ 15ನೇ ವಾರ್ಷಿಕ ಅಂತರ್ ರೋಟರಿ ಕ್ಲಬ್ ರಸಪ್ರಶ್ನಾ ಕೂಟ ಮಂಗಳೂರಿನ ಓಷನ್ ಪಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 17ಕ್ಕೂ ಹೆಚ್ಚಿನ ರೋಟರಿ ಕ್ಲಬ್ಗಳು ಭಾಗವಹಿಸಿದ್ದು, ಎಲ್ಲಾ ರೊಟೇರಿಯನ್ಗಳಿಗೆ ಮೊಬೈಲ್ ಮೂಲಕ ರೋಟರಿ ಜಾಗೃತಿ ಕ್ವಿಜ್ ಸ್ಪರ್ಧೆ ಆಯೋಜಿಸಲಾಯಿತು. ಈ ವೇಳೆ ರೋಟರಿ ಕ್ಲಬ್ನ ಸಾಪ್ತಾಹಿಕ ವಾರ್ತಾಗ್ರಹ ಪತ್ರಿಕೆಯ ಸೆಂಟೂರ್ ಅನ್ನ ಮಾಜಿ ರೋಟರಿ ಗವರ್ನರ್ ರೋಟೇರಿಯನ್ ಡಾ ಭಾಸ್ಕರ್ ಎಸ್ ಅವರು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ರೋಟರಿ ಕ್ಲಬ್ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಕಳೆದ 15 ವರ್ಷಗಳಿಂದ ರೊಟೇರಿಯನ್ಗಳಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕ್ವಿಜ್ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಇನ್ನು ರೊಟೇರಿಯನ್ ಡಾ ದೇವದಾಸ್ ರೈ ಅವರು ರೋಟರಿ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಅಪಾರ, ಮಾತ್ರವಲ್ಲದೆ ನಿಜಕ್ಕೂ ಶ್ಲಾಘನೀಯ ವಿಚಾರವಾಗಿದೆ ಎಂದವರು ಹೇಳಿದರು. And continuing this program every year without break, he has given all the details about the past quizzes held. Earlier I know he used to conduct in different format with the written quiz first and then finally the final round with the buzzer. Now he has adopted the technology, now using mobile. He has been conducting this since last year. In spite of some technical hitches, it went on well. It was conducted very well, and all the participants participated with a very sportive mode. I take this opportunity to congratulate the winners first, and all the participants. This year, 17 participants were there in this quiz program. ಬಳಿಕ ವಲಯ 2ರ ಸಹಾಯಕ ಗವರ್ನರ್ ರೊಟೇರಿಯನ್ ಆನಂದ್ ಶೆಟ್ಟಿ ಅವರು ಮಾತನಾಡಿ, ಕಳೆದ 15 ವರ್ಷದಿಂದ ನಾವು ಈ ಕ್ವಿಜ್ ಅನ್ನು ಆಯೋಜಿಸುತ್ತಾ ಬರ್ತಿದ್ದೇವೆ. ನಮ್ಮ ಎಲ್ಲಾ ರೋಟರಿ ಸದಸ್ಯರಿಗೆ ರೋಟರಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡುವ ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಯೋಜಿಸುತ್ತಿದ್ದೇವೆ ಎಂದು ಹೇಳಿದರು. ನಮ್ಮ ಝೋನ್ 2 ಮತ್ತು ಝೋನ್ 3ಯ ಅಸಿಸ್ಟೆಂಟ್ ಗವರ್ನರ್ಸ್ ಕೂಡ ಇದ್ದಾರೆ. ಹಾಗೆ ಬಂದಂಥ ಇಲ್ಲಿ ಇನ್ವೈಟೀಸ್ ಆ್ಯಂಡ್ ಗೆಸ್ಟ್ಸ್. ಈ ಒಂದು ಕಾಂಪಿಟಿಷನ್ ಸುಮಾರು 14 ವರ್ಷ, ಇದು 15ನೇ ವರ್ಷ. ಭಾಳ ಇದರ ರೂವಾರಿ ನಮ್ಮ PDG ದೇವದಾಸ್ ರೈ ಅವರು ಅಂತ ಹೇಳಿದರೆ ಅತಿಶಯೋಕ್ತಿ ಇಲ್ಲ. ಯಾಕೆಂದರೆ ಈ ಒಂದು ಕಾಂಪಿಟಿಷನ್ ಮಾಡುವ ಉದ್ದೇಶ ರೋಟರಿಯ ವಿಷಯಗಳನ್ನು ತಿಳಿದುಕೊಳ್ಳುವಂಥದ್ದು, ಅಂದರೆ ಅವೇರ್ನೆಸ್ ಅಂತ ನಾನು ಅಂದುಕೊಂಡಿದ್ದೇನೆ. ಅದಕ್ಕಾಗಿ ನಾವು RC ಸೆಂಟ್ರಲ್ ಮತ್ತು ವಿಶೇಷವಾಗಿ PDG ರೊಟೇರಿಯನ್ ದೇವದಾಸ್ ರೈ ಅವರು ನಾನು ಅಭಿನಂದಿಸ್ತಾ ಇದ್ದೀನಿ. ಯಾಕೆಂದರೆ ರೋಟರಿಯ ಒಂದು ಇಮೇಜ್ ಏನಿದೆ ಅದನ್ನು ಬಿಲ್ಡ್ ಮಾಡುವ ಉದ್ದೇಶ, ಹಾಗೆಯೇ ರೋಟರಿಯ ವಿಷಯಗಳನ್ನು ಎಲ್ಲರೂ ತಿಳಿಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಕಾಂಪಿಟಿಷನನ್ನು ಆಯೋಜನೆ ಮಾಡಿದ್ದಾರೆ. ಇದು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಮೂಡಿ ಬರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಬಳಿಕ ಸ್ಪರ್ಧೆಯಲ್ಲಿ ವಿಜೇತರಾದ ಮೈಸೂರು ವಿಜಯನಗರದ ಪ್ರತಿನಿಧಿ ರೊಟೇರಿಯನ್ ಹರೀಶ್ ಪ್ರಥಮ ಸ್ಥಾನ ಪಡೆದು, ಮಂಗಳೂರು ಸಿಟಿಯ ರೊಟೇರಿಯನ್ ರಂಜನ್ ಸುಮಿತ್ ರಾವ್ ದ್ವಿತೀಯ ಬಹುಮಾನ ಸ್ವೀಕರಿಸಿದರು. ವಿಜೇತರಿಗೆ ಗಣ್ಯರು ಬಹುಮಾನವನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ರೊಟೇರಿಯನ್ ಪ್ರಕಾಶ್ ಚಂದ್ರ, ಕಾರ್ಯದರ್ಶಿ ರೊಟೇರಿಯನ್ ಅಶ್ರಫ್, ನಿಯೋಜಿತ ಅಧ್ಯಕ್ಷರಾದ ರೊಟೇರಿಯನ್ ರಾಮಶೇಷ ಶೆಟ್ಟಿ, ಸ್ಪರ್ಧಾಕೂಟದ ಆಯೋಜನೆ ಕೇಂದ್ರ ವರ್ಕ್ಶಾಪ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಪ್ರೇಮನಾಥ್ ಕುಡ್ವಾ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.